ನಮಸ್ಕಾರ. ಆರೋಗ್ಯ ಕಿರಣ ಮಾಹಿತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ನಾವು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರು ಭಾಗವಹಿಸಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಲೂಯಿಸ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಲೂಯಿಸ್ ಅವರೇ, ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಹಿರಿಯ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಬಹುಮುಖ್ಯವಾಗಿ ಯಾಕೆ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ, ಯಾವ ವರ್ಗದವರಲ್ಲಿ ಮತ್ತು ಯಾವ ವಯಸ್ಸಿನಲ್ಲಿ ಇಂಥ ಸಮಸ್ಯೆ ಬರುತ್ತೆ, ಮತ್ತು ಅದಕ್ಕೆ ಏನು ಪರಿಹಾರ, ಏನು ಚಿಕಿತ್ಸೆ ಪಡೆಯಬಹುದು, ಯಾವ ರೀತಿಯಾಗಿ ಉಪಶಮನ ಮಾಡಿಕೊಳ್ಬೋದು, ಎಲ್ಲ ವಿಚಾರವನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರು ಈ ಒಂದು ವಿಚಾರವಾಗಿ ನಿಮಗೆ ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ. ಏನಿದು ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಅಂತ? ಇದು ಹೇಳುವ ಮುಂಚೆ ನಾನು ಥೈರಾಯ್ಡ್ ಬಗ್ಗೆ ಹೇಳ್ತೇನೆ. ಥೈರಾಯ್ಡ್ ಒಂದು ಗ್ರಂಥಿ, ಈ ನಮ್ಮ ಶರೀರದಲ್ಲಿ ಒಂದು ಗ್ರಂಥಿ ಇದೆ. ಇಲ್ಲಿ ಕುತ್ತಿಗೆಯಲ್ಲಿ ಗಂಟಲ ಸಮೀಪದಲ್ಲಿ ಒಂದು ಬಟರ್ಫ್ಲೈ ಶೇಪ್ದು ಒಂದು ಗ್ರಂಥಿ ಇದೆ. ಅದರಿಂದ ಅದು ಹಾರ್ಮೋನ್ ಬರುತ್ತೆ ಹೊರಗಡೆ, ಥೈರಾಯ್ಡ್ ಹಾರ್ಮೋನ್ ಎಂದು ಹೇಳ್ತೇವೆ. ಅದು 2 ಟೈಪ್ದು ಹಾರ್ಮೋನ್ ಇದೆ, T3 ಮತ್ತು T4. ಓಕೆ, ಅದು ಒಂದು ಬ್ರೈನಿಂದ ಒಂದು ಸಿಗ್ನಲ್ ಬಂದು ಅದು ಹಾರ್ಮೋನ್ದು ಉತ್ಪಾದನೆ ಆಗುತ್ತೆ. ಬ್ರೈನಿಂದ ಅಂದರೆ ಪಿಟ್ಯೂಟ್ರಿ ಒಂದು ಗ್ರಂಥಿ ಇದೆ ತಲೆ ಒಳಗಡೆ. ಅದರಿಂದ ಇದು TSH ಎಂದು ಒಂದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಂದು ಒಂದು ಹಾರ್ಮೋನ್ ಹೊರಗಡೆ ಬರುತ್ತೆ. ಅದು ಥೈರಾಯ್ಡ್ಗೆ ಸ್ಟಿಮ್ಯುಲೇಟ್ ಆಗಿ ಅದು T3 T4 ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿ ಒಳಗಡೆ. ಓಕೆ, ಅದರಿಂದ ಈಗ ಥೈರಾಯ್ಡ್ ಹಾರ್ಮೋನ್ ಎಲ್ಲ ಶರೀರ ಬ್ಲಡ್ಡಲ್ಲಿ ಸೇರಿ ನಮ್ಮ ಬೆಳವಣಿಗೆಗೆ, ಅಂದರೆ ನಮ್ಮ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಮತ್ತು ಎಲ್ಲ ಜೀವದ ಬೇಸಲ್ ಮೆಟಬಾಲಿಕ್ ರೇಟ್ ಇದೆ ಅಲ್ವಾ, ಅದೆಲ್ಲ ರೆಗ್ಯುಲೇಟ್ ಮಾಡುತ್ತೆ. ಪ್ಲಸ್ ಎಲ್ಲ ಆರ್ಗನ್ಸ್ಗೆ ಅದು ಎಫೆಕ್ಟ್ ಬರುತ್ತೆ ಥೈರಾಯ್ಡ್ ಹಾರ್ಮೋನಿಂದ. ಅಂದರೆ ಹಾರ್ಟಿಂದ ಕಿಡ್ನೀಸ್ಗೆ, ಎಲ್ಲ ಕಡೆ ಮಸಲ್ಸ್ಗೆ, ಎಲ್ಲ ಕಡೆ ಅದು ಥೈರಾಯ್ಡ್ ಹಾರ್ಮೋನ್ದು ಎಫೆಕ್ಟ್ ಇರುತ್ತೆ. ಅದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಕಾಯಿಲೆ, ತುಂಬ ಇಂಪಾರ್ಟೆಂಟ್ ಕಾಯಿಲೆ. ಹೌದು. ಈಗ ಥೈರಾಯ್ಡ್ ಕಾಯಿಲೆ ಎಂದು ಹೇಳಿದರೆ 2 ಮೇನ್ ಟೈಪ್ಸ್ದು ಕಾಯಿಲೆ ಇದೆ. ಒಂದು ಹೈಪರ್ ಥೈರಾಯ್ಡಿಸಮ್, ಅಂದರೆ ಥೈರಾಯ್ಡ್ ಅಂಶ ಜಾಸ್ತಿಯಾಗಿ ಅದು ಹೈಪರ್ ಥೈರಾಯ್ಡಿಸಮ್ ಎಂದು ಹೇಳ್ತಾರೆ. ಇನ್ನೊಂದು ಹೈಪೋಥೈರಾಯ್ಡಿಸಮ್ ಎಂದು ಹೇಳ್ತಾರೆ. ಅಂದರೆ ಅದು ಥೈರಾಯ್ಡ್ ಅಳತೆ ಸ್ವಲ್ಪ ಕಮ್ಮಿಯಾಗಿ, ಅಂದರೆ ನಮ್ಮ ಶರೀರ ಒಳಗಡೆ ಅದು ಥೈರಾಯ್ಡ್ ಉತ್ಪಾದನೆ ಆಗದಿದ್ದರೆ ಅದು ಹೈಪೋಥೈರಾಯ್ಡಿಸಮ್ ಎಂದು ಹೇಳ್ತೇವೆ. ಯಾಕೆ ಈ ರೀತಿಯ ಸಮಸ್ಯೆ ಕಾಣಿಸ್ತಾ ಡಾಕ್ಟ್ರೆ? ಯೂಶ್ವಲಿ ಮುಂಚೆದು ಅಂದರೆ 20-30 ವರ್ಷ ಹಿಂದೆ ಅದು ಐಡಿನ್ ಡೆಫಿಷಿಯನ್ಸಿಯಿಂದ ಆಗಿರ್ಬೋದು, ಐಡಿನ್ ಕೊರತೆ. ಹೌದು. ಅದರಿಂದ ಈಗ ಗೌರ್ಮೆಂಟ್ ಅದು ಐಡೈಸ್ ಸಾಲ್ಟ್ ಕೊಟ್ಟು ಅದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಹೊಸದು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂದರೆ ಹೀಗೆ ಆಗುತ್ತೆ. ಅಂದರೆ ಯೂಶ್ವಲಿ ಲೇಡೀಸಲ್ಲಿ ಕಾಮನ್ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂದರೆ ನಮ್ಮ ಬಾಡಿ ಒಳಗಡೆ ಇರುವ ಕಣನೇ ನಮ್ಮ ಬಾಡಿಗೆ ಅಟ್ಯಾಕ್ ಆಗುತ್ತೆ. ಓಕೆ, ಅದರಿಂದ ಅದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಟ್ಯಾಕ್ ಆಗಿ ಅದು ಥೈರಾಯ್ಡ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿ ಅದು ಥೈರಾಯ್ಡ್ದು ಅಳತೆ ಸ್ವಲ್ಪ ಕಮ್ಮಿ ಇರುತ್ತೆ. ಕೆಲವೊಮ್ಮೆ ಅದು ಕಣ ನಮ್ಮ ಬಾಡಿಗೆ ಅದು ಥೈರಾಯ್ಡ್ಗೆ ಅಟ್ಯಾಕ್ ಆಗಿ ಅದು ಜಾಸ್ತಿನೂ ಆಗ್ಬೋದು. ಓಕೆ, ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಪ್ಲಸ್ ಹೈಪೋಥೈರಾಯ್ಡಿಸಮ್ನು ಇರ್ಬೋದು. ಓಕೆ, ಅದು ಬಿಟ್ಟು ಕೆಲವೊಮ್ಮೆ ಕುಟುಂಬದಲ್ಲಿ ಅದು ಜೆನೆಟಿಕ್ ಕಂಡೀಷನ್ ಥರ, ಹೆರಿಡಿಟ್ರಿ ಕಂಡೀಷನ್ ಥರ. ಈಗ ಸಾಮಾನ್ಯವಾಗಿ ಏಜ್ ಗ್ರೂಪ್ ಏನಾದರೂ ಉಂಟಾ? ಇಂಥದೇ ಏಜ್ ಗ್ರೂಪ್ನವರಿಗೆ ಬರಬಹುದು? ಏಜ್ ಗ್ರೂಪ್ ಅಂದರೆ ಯೂಶ್ವಲಿ 20 to 40 years ಅಲ್ಲಿ ಇದು ಕಾಮನ್. ಆದರೆ ಹಿರಿಯರಲ್ಲಿನೂ ಆಗ್ಬೋದು 60 ಆದಮೇಲೆ. ಮೋರ್ ಕಾಮನ್ ಇನ್ ಫೀಮೇಲ್ಸ್. ಕೆಲವೊಮ್ಮೆ ಇದು ಗರ್ಭಿಣಿ ಆದಮೇಲೆ ಇದು ಥೈರಾಯ್ಡ್ ಕಾಯಿಲೆ ಬಂದರೆ ಭಾಳ ಕಷ್ಟ. ಯಾಕೆಂದರೆ ಇದು ಮಕ್ಕಳಿಗೆ ಇದು ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಫೀಟಲ್ ಮ್ಯಾಲ್ಫಾರ್ಮೇಷನ್ಸ್, ಮಿಸ್ಕ್ಯಾರೇಜ್, ಅಬಾರ್ಷನ್ ಅದೆಲ್ಲ ಆಗ್ಬೋದು. ಇದು ಸಾಮಾನ್ಯವಾಗಿ ಈಗ ಥೈರಾಯ್ಡ್ದು ಸಮಸ್ಯೆ ಬರುತ್ತೆ ಅಂತ ಆದಾಗ ಏನಾದರೂ ಗುಣಲಕ್ಷಣಗಳು ಗೋಚರಿಸುತ್ತಾ? ಹೌದು. ಸಿಂಪ್ಟಮ್ಸ್ ಅಂತ ಹೇಳಿದರೆ ಹೈಪೋಥೈರಾಯ್ಡಿಸಮ್ಗೆ ಸೆಪ್ರೇಟ್ ಸಿಂಪ್ಟಮ್ಸ್, ಹೈಪರ್ ಥೈರಾಯ್ಡಿಸಮ್ಗೆ ಸೆಪ್ರೇಟ್ ಸಿಂಪ್ಟಮ್ಸ್. ಆದರೆ ಅದು ಆಪೋಸಿಟ್ ಸಿಂಪ್ಟಮ್ಸ್. ಓಕೆ, ಹೈಪೋಥೈರಾಯ್ಡಿಸಮ್ ಯೂಶ್ವಲಿ ಎಲ್ರಿಗೂ ಇದು ಹೈಪೋಥೈರಾಯ್ಡಿಸಮ್ ಥೈರಾಯ್ಡ್ ಕಮ್ಮಿ ಇದೆ ಎಂದು ಅವರಿಗೆ ಗೊತ್ತಾಗುತ್ತಲ್ಲ. ಅದು ಸಿಂಪ್ಟಮ್ಸ್ ಅಂತ ಹೇಳಿದರೆ ಮೊದಲು ಇದು ಕೂದಲೆಲ್ಲ ಎಲ್ಲ ಉದುರೋಗುತ್ತೆ, ಮತ್ತು ಇದು ತೂಕ ಸ್ವಲ್ಪ ಜಾಸ್ತಿ ಆಗುತ್ತೆ, ಮತ್ತು ಭಾಳ ಸುಸ್ತು, ಯಾವಾಗಲೂ ಸುಸ್ತು, ಮೈ ಕೈ ನೋವು, ನಿದ್ದೆ ಜಾಸ್ತಿ ಮಾಡೋದು, ಮತ್ತು ಇದು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಂದರೆ ಇದು ಲೇಡೀಸಲ್ಲಿ ಇದು ಬ್ಲೀಡಿಂಗ್ ಜಾಸ್ತಿ ಆಗೋದು. ಓಕೆ, ಮತ್ತು ಬಹಳ ಚಳಿ ಆಗೋದು, ನರದು ತೊಂದರೆ ಬರೋದು, ಕೈ ಕಾಲಲ್ಲಿ ಜುಮ್ ಥರ ಅದೆಲ್ಲ ಬರೋದು, ಅದು ಹೈಪೋಥೈರಾಯ್ಡಿಸಮ್ ಅಲ್ಲಿ ಬರೋದು. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಪೋಸಿಟ್, ಅಂದರೆ ಸ್ವಲ್ಪ ಭಯ ಪಡ್ಕೊಳ್ಳೋದು, ಇದು ಟ್ರೆಮರ್ಸ್ ಬರೋದು, ಕೈ ಕಾಲು ನಡ್ಕೋದು, ಬಹಳ ಸೆಕೆ ಆಗೋದು, ಮತ್ತೆ ಇದು ಸ್ಕಿನ್ ಬಹಳ ಡ್ರೈ ಆಗೋದು, ತುರಿಕೆ, ಮತ್ತೆ ಬಹಳ ಸಪುರ ಇರ್ತಾರೆ, ವೇಟ್ ಲಾಸ್ ಇರುತ್ತೆ. ಅದು ಹೈಪರ್ ಥೈರಾಯ್ಡಿಸಮ್ದು ಲಕ್ಷಣ. ಕೆಲವೊಮ್ಮೆ ಇದು ಗಂಟು ಮುಂದೆ ಸ್ವಲ್ಪ
ಊದ್ಕೊಳ್ಳುತ್ತೆ, ಅದು ಗಾಯ್ಟರ್ ಎಂದು ಹೇಳ್ತೇವೆ. ಅದು ಥೈರಾಯ್ಡ್ ಸ್ವೆಲ್ಲಿಂಗ್ ಎಂದು ಗಾಯ್ಟರ್ ಎಂದು ಹೇಳ್ತೇವೆ. ಓಕೆ ಓಕೆ, ಆ ರೀತಿಯ ಒಂದು ಸ್ವೆಲ್ಲಿಂಗ್ ಕೂಡ ಕಾಣಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಇಂಥ ಒಂದು ಗುಣಲಕ್ಷಣ ಕಂಡುಕೊಂಡ ತಕ್ಷಣಕ್ಕೆ ಏನು ಪೇಷಂಟ್ ಏನು ಜನ ವೈದ್ಯರನ್ನು ಕಾಣಿಸೋದು ಕೂಡ ಇಲ್ಲ, ಬರೋದು ಕೂಡ ಸ್ವಲ್ಪ ಲೇಟ್ ಆದ್ಮೇಲೆ 1 ವರ್ಷ 2 ವರ್ಷ ಆದ್ಮೇಲೆ ಬರ್ತಾರೆ. ಈಗ ಅಂದರೆ ಅಷ್ಟು ಸಮಯ ಆ ಒಂದು ಏನು ಅದನ್ನು ಇಟ್ಕೊಂಡು ನಮಗೆ ರುಟೀನ್ ಆಗಿ ನಮಗೆ ಬದುಕಿಕೊಳ್ಳಿಕ್ಕೆ ತೊಂದರೆ ಆಗೋದಿಲ್ಲ. ಇಲ್ಲ, ಮೊದಲು ಅದು ಜಾಸ್ತಿ ಏನು ಲಕ್ಷಣ ಬರಲ್ಲ, ಅಂದ್ರೆ ಸ್ವಲ್ಪ ಸ್ವಲ್ಪ ನಿಧಾನ ಬರುತ್ತೆ ನಿಮಗೆ. ಕೆಲವೊಮ್ಮೆ ಅದು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಹೇಳ್ತೇವೆ, ಇಲ್ಲದಿದ್ದರೆ ಸಬ್ ಕ್ಲಿನಿಕಲ್ ಹೈಪರ್ ಥೈರಾಯ್ಡಿಸಮ್ ಹೇಳ್ತೇವೆ. ಅಂದ್ರೆ ಅದು ಥೈರಾಯ್ಡ್ ಅಳತೆ, ಅದು ಬ್ರೈನ್ ಇಂದ ಸಿಗ್ನಲ್ ಜಾಸ್ತಿ ಆಗುತ್ತೆ. ಅದು ಥೈರಾಯ್ಡ್ ಗ್ಲ್ಯಾಂಡ್ ಉತ್ಪಾದನೆ ಕಮ್ಮಿ ಇದ್ರೆ ಅಲ್ವಾ, T3 T4 ಲೆವೆಲ್ಸ್ ಕಮ್ಮಿ ಇದ್ರೆ ಅದು ಬ್ರೈನ್ ಇಂದ ಅದು ಸಿಗ್ನಲ್ ಬ್ರೈನ್ ಜಾಸ್ತಿ ಮಾಡುತ್ತೆ, ಅದು ಸಿಗ್ನಲ್ TSH ಅದು ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಆದ್ರೆ ನಿಮಗೆ ಏನು ಲಕ್ಷಣ ಹೊರಗಡೆ ಕಾಣಿಸೋದಿಲ್ಲ. ಅದು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್. ಅಂದ್ರೆ ನಮಗೆ ನೋಡಿದ್ರೆ ಅವರು ಹೈಪರ್ ಥೈರಾಯ್ಡಿಸಮ್ ಇಲ್ದಿದ್ರೆ ಹೈಪೋಥೈರಾಯ್ಡಿಸಮ್ ಎಂದು ನಮಗೆ ಗೊತ್ತಾಗಲ್ಲ. ಆದ್ರೆ ಟೆಸ್ಟ್ ಮಾಡಿದ್ರೆ ಮಾತ್ರ ಹಾಗೆ ಗೊತ್ತಾಗುತ್ತೆ. ಅದು 2-3 ವರ್ಷ ತನಕ ಇರ್ಬೋದು. ರೆಗ್ಯುಲರ್ಲಿ ಟೆಸ್ಟ್ ಮಾಡಬೇಕು. ಯಾವ ರೀತಿಯ, ಈಗ ಸಪೋಸ್ ಈಗಂತ ಒಂದು ಗುಣಲಕ್ಷಣ ಇದ್ದಾಗ ನಿಮ್ಮಲ್ಲಿ ಬಂದಾಗ ಯಾವ ರೀತಿಯ ಟೆಸ್ಟ್ ಮಾಡಿಸ್ತೀರಿ? ಯೂಶ್ಲಿ 3-4 ಟೆಸ್ಟ್ ಇದೆ ಥೈರಾಯ್ಡ್ ಸಮಸ್ಯೆಗೆ. ಅದು ರಕ್ತ ಪರೀಕ್ಷೆ ಇದೆ, ಒಂದು ಅಲ್ಟ್ರಾಸೌಂಡ್ ಮಾಡ್ಬೋದು. ರಕ್ತ ಪರೀಕ್ಷೆಯಲ್ಲಿ ಒಂದು ನಾನು ಹೇಳಿದಲ್ವಾ, ಅದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಲೆವೆಲ್ ಎಂದು ಹೇಳ್ತೇವೆ. ಅದು ನಾರ್ಮಲಿ 0.5 to 5 ಇರುತ್ತೆ ಅದು ಲೆವೆಲ್. ಓಕೆ, ಅದು ರೇಂಜ್. ಇನ್ನೊಂದು T3 ಮತ್ತೆ T4 ಲೆವೆಲ್ಸ್. ಅದು 4 ಟೆಸ್ಟ್ ಇದೆ, ರೆಗ್ಯುಲರ್ T3 ಮತ್ತೆ ರೆಗ್ಯುಲರ್ T4 ಮತ್ತೆ ಫ್ರೀ T3 ಮತ್ತೆ ಫ್ರೀ T4. ಓಕೆ, ಅದು ಲೆವೆಲ್ಸ್ ನೋಡ್ಬೋದು. ಇನ್ನೊಂದು ಕೆಲವೊಮ್ಮೆ ಇದು ಇನ್ಫ್ಲಮೇಷನ್ ಇಂದ ಥೈರಾಯ್ಡೈಟಿಸ್ ಇಂದ ಬಂದರೆ ಅದು ಕುಟುಂಬದಲ್ಲಿ ನಡೀತಾ ಇದೆಯಾ ನೋಡಲಿಕ್ಕೆ ಅದು ಒಂದು TPO ಲೆವೆಲ್ಸ್, ಅಂದರೆ ಥೈರಾಯ್ಡ್ ಪೆರಾಕ್ಸೈಡೇಸ್ ಆ್ಯಂಟಿಬಾಡಿ ನಾವು ನೋಡ್ತೇವೆ. ಈ 3ರಲ್ಲಿ ಅದು ಟೆಸ್ಟ್ ರಿಪೋರ್ಟ್ ನೋಡಿ ಅದ್ರ ಪ್ರಕಾರ ಹೇಳ್ಬೋದು. ಅಂದರೆ TSH ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಹೈಪೋಥೈರಾಯ್ಡಿಸಮ್ ಎಂದು ಹೇಳ್ತೇವೆ. FT4 ಲೆವೆಲ್ಸ್ ನೋಡಿ, FT3 ಲೆವೆಲ್ಸ್ ನೋಡಿ. ಮತ್ತು ಅದು TSH ಲೆವೆಲ್ ಕಮ್ಮಿ ಇದ್ದರೆ ಲೆಸ್ ದೆನ್ 0.5 ನಾವು ಇದು ಹೈಪರ್ ಥೈರಾಯ್ಡಿಸಮ್ ಎಂದು ಹೇಳ್ತೇವೆ. ಈಗ ಡಾಕ್ಟರ್, ಇದನ್ನು ಸ್ವಲ್ಪ ಪೇಷಂಟ್ ಜನರು ಇಂಥ ಗುಣಲಕ್ಷಣ ಇದ್ದಾಗ್ಯೂ ಕೂಡ ವೈದ್ಯರನ್ನು ಭೇಟಿ ಮಾಡಲಿಕ್ಕೆ ತುಂಬ ಡಿಲೇ ಮಾಡಿದರೆ ಏನಾದರೂ ಗಂಭೀರವಾದ ಸಮಸ್ಯೆಯಾಗಿ ಕಾಡುತ್ತಾ? ಹೌದು, ಕೆಲವೊಮ್ಮೆ ಅದು ಹಾರ್ಟ್ಗೆ ಎಫೆಕ್ಟ್ ಆಗಿ ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂದರೆ ಹಾರ್ಟ್ ಸ್ವಲ್ಪ ಊದ್ಕೊಳ್ಳುತ್ತೆ, ಅದು ಆಗಿರ್ಬೋದು. BP ಭಾಳ ಕಮ್ಮಿ ಆಗ್ಬೋದು. ಕೆಲವೊಮ್ಮೆ ಮೆದುಳಿಗೆ ಎಫೆಕ್ಟ್ ಆಗಿ ನರದ ಸಮಸ್ಯೆ ಬರ್ಬೋದು, ಮೆದುಳಿಗೆ ಎಫೆಕ್ಟ್ ಆಗಿ ಕೋಮಾದಲ್ಲಿನೂ ಹೋಗ್ಬೋದು. ಆದರೆ ಅದು ಜಾಸ್ತಿ ಹೊತ್ತಾದ್ಮೇಲೆ ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ, ಹೌದು, ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಏನು ಇದು ಭಾಳ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್. ಇದು ಹೈಪೋಥೈರಾಯ್ಡಿಸಮ್ ಅಲ್ಲಿ, ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅದು ಕಮ್ಮಿ ಆಗುತ್ತೆ ಹಾಗೆ. ಆದರೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಹಾರ್ಟ್ಗೆ ಎಫೆಕ್ಟ್ ಆಗೋದು, ಕಣ್ಣಿಗೆ ಎಫೆಕ್ಟ್ ಆಗೋದು, ಇದು ಕಣ್ಣು ಸ್ವಲ್ಪ ಇದು ಹೊರಗೆ ಬರೋದು, ಥೈರಾಯ್ಡ್ ಆಫ್ಥಾಲ್ಮೋಪತಿ ಎಂದು ಹೇಳ್ತೇವೆ ಅದಕ್ಕೆ, ಗ್ರೇವ್ಸ್ ಆಫ್ಥಾಲ್ಮೋಪತಿ. ಹೌದು, ಅಂದರೆ ಡಿಲೇ ಮಾಡಿದರೆ ಈ ರೀತಿಯಾಗಿ ಬೇರೆಯಾಗಿ ತೊಂದರೆ ಬರ್ಬೋದು, ಕಾಂಪ್ಲಿಕೇಶನ್ ಬರುತ್ತೆ. ಸಾಮಾನ್ಯವಾಗಿ ಈಗ ನೀವು ಗುಣಲಕ್ಷಣವನ್ನು ಹೇಳಿದ್ರಿ, ಯಾವ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ವೈದ್ಯರನ್ನು ಕಾಣಬೇಕು? ಯೂಶ್ಲಿ ನಾವು ಹೇಳ್ತೇವೆ, ಇದು ಕುಟುಂಬದಲ್ಲಿ ಯಾರಿಗಾದ್ರೂ ಥೈರಾಯ್ಡ್ ಸಮಸ್ಯೆ ಇದ್ರೆ ಬೆಟರ್ ನೀವು ಹೋಗಿ ವೈದ್ಯರಿಗೆ. ಕುಟುಂಬದಲ್ಲಿ ಅಂತ ಹೇಳಿದ್ರೆ ಅದು ತಂದೆ ತಾಯಿಗೆ, ಅಣ್ಣ ತಮ್ಮ ಅಣ್ಣ ಹಾಗೆ ಅವರಿಗೆ ಏನಾದರೂ ಥೈರಾಯ್ಡ್ ಸಮಸ್ಯೆ ಇದ್ರೆ ನೀವು ಡಾಕ್ಟರ್ಗೆ ಹೋಗಿ ತೋರಿಸ್ಬೋದು. ಯೂಶ್ಲಿ ಟೀನೇಜರ್ಸ್ ಆದ್ಮೇಲೆ ಕೆಲವೊಮ್ಮೆ ಜಾಸ್ತಿ ಇದು ತೂಕ ಜಾಸ್ತಿ ಆಗ್ತಾ ಇದೆ, 3-4 ತಿಂಗಳಲ್ಲಿ ನಿಮ್ಮ ತೂಕ 10 kg ಜಾಸ್ತಿ ಒಮ್ಮೆಲೆ ಜಾಸ್ತಿ ಆಗಿದೆ ಎಂದು, ಇಲ್ಲದಿದ್ರೆ ಬಹಳ ಕಮ್ಮಿ ಆಗ್ತಾ ಇದೆ, ನಿದ್ದೆ ಕಮ್ಮಿ ಇದೆ, ಮೈಕೈ ನೋವು ಜಾಸ್ತಿ ಇರೋದು, ಅದಕ್ಕೆ ಯಾವ ಕಾರಣ ಎಂದು ಇಷ್ಟ ತನಕ ನಿಮಗೆ ಗೊತ್ತಾಗಿಲ್ಲ ಅಂದ್ರು ಇದು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೋದು. ಇನ್ನೊಂದು ನಾವು ಯೂಶ್ಲಿ ರುಟೀನ್ಲಿ ಥೈರಾಯ್ಡ್ ಟೆಸ್ಟ್ ಇದು ಗರ್ಭಿಣಿ ಆದಾಗ ಮಾಡ್ತೇವೆ, ಯಾಕಂದ್ರೆ ಅದು ಸೀರಿಯಸ್ ಕಂಡೀಷನ್ ಆಗಬಹುದು ಅಲ್ವಾ. ಖಂಡಿತ ಡಾಕ್ಟರ್, ನಾವು ಸಣ್ಣ ಒಂದು ವಿರಾಮ ತಗೊಳ್ಳೋ. ವೀಕ್ಷಕರೇ, ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಮಾತುಕತೆಯನ್ನು ನಾನು ಮತ್ತೆ ಮುಂದುವರಿಸ್ತೇನೆ, ಮತ್ತು ಮುಖ್ಯವಾಗಿ ಯಾವ ರೀತಿಯ ಚಿಕಿತ್ಸೆ ಅನ್ನೋ ಬಗ್ಗೆ ಕೂಡ ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯ ಕಿರಣ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರು ಆಸ್ಪತ್ರೆಯ ಹಿರಿಯ ಜನರಲ್ ಮೆಡಿಸಿನ್ ವಿಭಾಗದ ವೈದ್ಯರು. ಇವತ್ತು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಅವರು ನಮಗೆ ಮಾಹಿತಿ ಮತ್ತು ವಿವರಗಳನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ನೀವೀಗ ಮಾತಾಡುವಾಗ ಗುಣಲಕ್ಷಣಗಳ ಬಗ್ಗೆಲ್ಲ ಹೇಳಿದ್ರಿ. ಈಗ ಎಲ್ಲ ಗುಣಲಕ್ಷಣಗಳು ಅದು ಥೈರಾಯ್ಡ್ದೇ ಸಮಸ್ಯೆಯಾಗಿ ಇರುತ್ತಾ ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ? ಅದು ಬೇರೆ ಕಾಂಪ್ಲಿಕೇಶನ್ಸ್ ಇಂದನೂ ಇರ್ಬೋದು.
ಇರ್ಬೋದು, ಓವರ್ಲ್ಯಾಪ್ ಇರ್ಬೋದು. ಆದರೆ ಇದು ಸಂಶಯ ಇದ್ರೆ ಡಾಕ್ಟರ್ ಈ ಟೆಸ್ಟ್ ಎಲ್ಲ ಕೇಳ್ತಾರೆ. ಇದು ಮೊದಲು ರಕ್ತ ಪರೀಕ್ಷೆಯಲ್ಲಿ ಏನ್ ಕಾಣ್ತಿದೆ, ಕೆಲವೊಮ್ಮೆ ಅದು ಒಂದು ಕುತ್ತಿಗೆದು ಸ್ಕ್ಯಾನ್ ಮಾಡ್ತಾರೆ, ಕೆಲವೊಮ್ಮೆ ಇಲ್ಲಿ ಒಂದು ಗೆಡ್ಡೆ ತರ ಇರ್ಬೋದು ಥೈರಾಯ್ಡ್ ಅಲ್ಲಿ, ಅದು ಥೈರಾಯ್ಡ್ ಆಡಿನೋಮಾ, ಇಲ್ದಿದ್ರೆ ಒಂದು ಥೈರಾಯ್ಡ್ ಕ್ಯಾನ್ಸರ್ದು ಲಕ್ಷಣ ಇರ್ಬೋದು. ಈಗ ನೀವು ಹೆಣ್ಮಕ್ಳಿಗೆ ತುಂಬಾ ಕೂದಲು ಉದುರುವುದು ಅಂತ ಹೇಳಿದ್ರೆ ಅದು ಕೂಡ ಥೈರಾಯ್ಡ್ ಇಂದ ಪ್ರಮುಖ ಕಾರಣ ಇರ್ಬೋದು. ಹೌದು, ಸಾಮಾನ್ಯ ಅಂತ ಗುಣಲಕ್ಷಣಗಳು ಕಾಣಿಸಿಕೊಂಡ್ರೆ ಮಹಿಳೆಯರು ಸ್ವಲ್ಪ ಏನು ವೈದ್ಯರನ್ನು ಹ್ಯುಮಿಡಿಟಿ ಆಗಿ ಭೇಟಿ ಆಗೋದು ಕೂಡ ಒಳ್ಳೆಯದು ಅಂತ. ಎಸ್. ಈಗ ಡಾಕ್ಟರ್ ಎಸ್, ಈಗ ಏನು ಚಿಕಿತ್ಸೆ, ಈಗ ಯಾವ ರೀತಿ ಅದಕ್ಕೆ ಪರಿಹಾರಗಳು? ಇದಕ್ಕೆ ಮೊದಲು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೇನೆ ಅದ್ರ ಬಗ್ಗೆ. ಯಾಕಂದ್ರೆ ಯಾಕಂದ್ರೆ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ನಾವು ಯೂಶಲಿ ಟ್ರೀಟ್ಮೆಂಟ್ ಕೊಡಲ್ಲ. ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ನಾನು ಹೇಳಿದ್ದಲ್ಲ, ಅದು TSH ಜಾಸ್ತಿ ಇರುತ್ತೆ, ಆದ್ರೆ 10 ಕಮ್ಮಿ ಇರುತ್ತೆ. 5 to 10 ಇದ್ರೆ, ಪ್ಲಸ್ ಅವರಿಗೆ ಏನ್ ಸಿಂಪ್ಟಮ್ಸ್ ಜಾಸ್ತಿ ಇಲ್ದಿದ್ರೆ ನಾವು ಯೂಶಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಅದು ಎವ್ರಿ 3 months ಅದು ರಿಪೀಟ್ ಮಾಡಿ, ಅದು ಟೆಸ್ಟ್ ರಿಪೀಟ್ ಮಾಡಿ, ಅದ್ರ ಪ್ರಕಾರ ಅದು ಜಾಸ್ತಿ ಆಗ್ತಾ ಇದೆ ಅಂತ ನೋಡಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಕೊಡ್ತೇವೆ. ಅಷ್ಟಂಕ ನಾವು ಇದು ತೂಕ ಕಮ್ಮಿ ಮಾಡಬೇಕು ಅಂದ್ರೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು, ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಬೇಕು. ಮತ್ತೆ ಊಟದಲ್ಲಿ ಕೆಲವು ಊಟ ಇದೆ, ಅದು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೇವೆ. ಅದು ಥೈರಾಯ್ಡ್ಗೆ ಬ್ಲಾಕ್ ಆಗಿ, ಗ್ಲ್ಯಾಂಡ್ಗೆ ಎಫೆಕ್ಟ್ ಆಗಿ ಅದು ಥೈರಾಯ್ಡ್ ಉತ್ಪಾದನೆ ಸ್ವಲ್ಪ ಕಮ್ಮಿ ಮಾಡುತ್ತೆ. ಅದರಲ್ಲಿ ಇದು ಸೋಯಾ ಬೀನ್ಸ್, ಓಕೆ, ಇದು ಕಾಲಿಫ್ಲವರ್, ಕ್ಯಾಬೇಜ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಓಕೆ, ಇನ್ನೊಂದು ಪ್ರಾಸೆಸ್ಡ್ ಫುಡ್ಸ್ ಪ್ಲಸ್ ಸಕ್ಕರೆ ಸ್ವಲ್ಪ ಕಮ್ಮಿ ಮಾಡಬೇಕು. ಪ್ಲಸ್ ಎಕ್ಸಸೈಸ್ ದಿನಾಲು ಅಟ್ಲೀಸ್ಟ್ ಅರ್ಧ ಗಂಟೆ ಎಕ್ಸಸೈಸ್ ಮಾಡಬೇಕು, ಅದರಲ್ಲಿ ಸ್ವಲ್ಪ ಗುಣ ಆಗ್ಬೋದು ಥೈರಾಯ್ಡ್ ಸಮಸ್ಯೆ. ಪ್ಲಸ್ ನಿಮ್ಮ ಕೊಲೆಸ್ಟ್ರಾಲ್ಗೇನು ರಿಪೀಟೆಡ್ಲಿ ಟೆಸ್ಟ್ ಮಾಡಿ, ಅಟ್ಲೀಸ್ಟ್ 3 months ಒಂದ್ಸಾರಿ, ಇಲ್ಲದಿದ್ರೆ 6 ತಿಂಗಳಿಗೆ ಒಂದ್ಸಾರಿ ಟೆಸ್ಟ್ ಮಾಡಿ, ಅದ್ರ ಪ್ರಕಾರ ಕೊಲೆಸ್ಟ್ರಾಲ್ ಲೆವೆಲ್ ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕು. ಅಂದರೆ ನೀವು ಹೇಳುವಂಥದ್ದು ಜೀವನ ಶೈಲಿಯೇ ಏನು ನಮ್ಮ ಆರೋಗ್ಯವನ್ನು ಏನು ಪ್ರಮುಖವಾಗಿ ನಿರ್ಧರಿಸಲಿಕ್ಕೆ ಕಾರಣ ಆಗುತ್ತೆ. ಈ ರೀತಿ ಅತಿಯಾದ ಸಕ್ಕರೆ, ಬೇಕರಿ ಐಟಮ್ಗಳನ್ನೆಲ್ಲ ಸ್ವಲ್ಪ ಕಮ್ಮಿ ಅವಾಯ್ಡ್ ಮಾಡಿ. ಫ್ರೈಡ್ ಐಟಮ್ಸ್ ಎಲ್ಲರೂ ತಿಂತಾರಲ್ವಾ ಈಗ. ಹೌದು. ಸಾಮಾನ್ಯವಾಗಿ ಇವತ್ತಿನ ಲೈಫ್ ಸ್ಟೈಲ್ ಒಂಥರ ಜಂಕ್ ಫುಡ್ಗಳನ್ನು ತಿನ್ನುವಂಥದ್ದೇ ಆಗಿದೆ. ಹೌದು, ಕೋವಿಡ್ ಆದಮೇಲೆ ಎಲ್ಲರೂ ಮನೆಯಲ್ಲೇ ಇದ್ದಾರಲ್ವಾ, ಯಾರು ಎಕ್ಸಸೈಸ್ ಮಾಡ್ತಾ ಇಲ್ಲ. ಎಸ್ ದೇಹಕ್ಕೆ ಒಂದಷ್ಟು ಚಟುವಟಿಕೆ, ಒಂದಷ್ಟು ಎಕ್ಸಸೈಸ್ ತುಂಬ ಅಗತ್ಯ ಕೂಡ. ಎಸ್, ಈಗ ಗಂಭೀರ ಸಮಸ್ಯೆ ಬಂದ ಸಂದರ್ಭದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಡಾಕ್ಟ್ರೇ? ಹೈಪೋಥೈರಾಯ್ಡಿಸಮ್ಗೆ 1 ಟ್ರೀಟ್ಮೆಂಟ್ ಮತ್ತೆ ಹೈಪರ್ ಥೈರಾಯ್ಡಿಸಮ್ಗೆ 1 ಟ್ರೀಟ್ಮೆಂಟ್. ಹೈಪೋಥೈರಾಯ್ಡಿಸಮ್ ಅಂದ್ರೆ ಅದು ಥೈರಾಯ್ಡ್ ಅಳತೆ ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ನಾವು ಸಿಂಥೆಟಿಕ್ ಥೈರಾಯ್ಡ್ ಹಾರ್ಮೋನ್ ಅವರಿಗೆ ಕೊಡ್ತೇವೆ. ಸಿಂಥೆಟಿಕ್ ಥೈರಾಯ್ಡ್, ಅದಕ್ಕೆ ಲಿವೋಥೈರಾಕ್ಸಿನ್ ಎಂದು ಹೇಳ್ತೇವೆ. ಅದು 25 ಮೈಕ್ರೋಗ್ರಾಮ್, 12.5 ಮೈಕ್ರೋಗ್ರಾಮ್, 50 ಮೈಕ್ರೋಗ್ರಾಮ್, 100 ಮೈಕ್ರೋಗ್ರಾಮ್ ಅದು ಡೋಸಲ್ಲಿ ಬರುತ್ತೆ. ಅದು 1 ಟ್ಯಾಬ್ಲೆಟ್ ಬೆಳಿಗ್ಗೆ ಎದ್ದು ಕೂಡಲೇ, ನಾನು ಯೂಶ್ವಲಿ ಪೇಷಂಟ್ಸ್ಗೆ ಹೇಳ್ತೇನೆ, ಎದ್ದು ಕೂಡಲೇ ಬ್ರಷ್ ಮಾಡಿದ ಮೇಲೆ ಅದು 1 ಟ್ಯಾಬ್ಲೆಟ್ ತಗೊಳ್ಬೇಕು. ಯಾಕಂದರೆ ಅದು ಇಂಟ್ರಾಕ್ಷನ್ ಆಗುತ್ತೆ, ಅಂದರೆ ಸ್ವಲ್ಪ ತಿಂಡಿ ತಿಂದಮೇಲೆ ಅದು ಅಬ್ಸಾರ್ಪ್ಷನ್ ಸ್ವಲ್ಪ ಕಮ್ಮಿ. ಅದಕ್ಕೆ ಎದ್ದು ಕೂಡಲೇ ಒಂದು ಚಿಕ್ಕ ಟ್ಯಾಬ್ಲೆಟ್, ಅದು ಥೈರಾಯ್ಡ್ ಟ್ಯಾಬ್ಲೆಟ್ ಊಟ ತಿಂಡಿ ತಿನ್ನುವ ಮುಂಚೆ, ಹೌದು 1 ಟ್ಯಾಬ್ಲೆಟ್ 1 ಫುಲ್ ಲೋಟ ನೀರು ಜೊತೆ ತಗೊಳ್ಬೇಕು. ಅದು ಹೈಪೋಥೈರಾಯ್ಡಿಸಮ್ಗೆ. ಅದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಯೂಶ್ವಲಿ 3 ತಿಂಗಳಿಗೆ ಒಂದ್ಸಾರಿ ಅದು TSH ಮತ್ತು FT4 ಟೆಸ್ಟ್ ರಿಪೀಟ್ ಮಾಡಿ, ಅದು ಕಂಟ್ರೋಲಲ್ಲಿ ಬರ್ತಾ ಇದೆ ಎಂದು ನಮಗೆ ಗೊತ್ತಾಗುತ್ತೆ. ಹೈಪರ್ ಥೈರಾಯ್ಡಿಸಮ್ಗೆ ಇನ್ನೂ ಟ್ರೀಟ್ಮೆಂಟ್ ಇದೆ. ಅದು ಥೈರಾಯ್ಡ್ ಆಡಿನೋಮಾ ಎಂದು ಬಂದ್ರೆ, ಆಡಿನೋಮಾ ಅಂದರೆ ಒಂದು ಚಿಕ್ಕ ಗಡ್ಡೆ ಥರ ಇದ್ದರೆ ಅದು FNAC ಮಾಡ್ತೇವೆ, ಒಂದು ಚಿಕ್ಕ ಸೂಜಿ ಹಾಕಿ ಅದರಲ್ಲಿ ಯಾವ ಹಿಸ್ಟಾಲಜಿ ಅಂದರೆ ಯಾವ ಸೆಲ್ಸ್ ಇದೆ ಎಂದು ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕು. ಏನಾದರೂ ಕ್ಯಾನ್ಸರಸ್ ಸೆಲ್ಸ್ ಇದ್ದರೆ ಅದು ಥೈರಾಯ್ಡೇ ತೆಗಿಬೇಕು. ಓಕೆ, ಅದು ಬಿಟ್ಟು ಅದು ಜಸ್ಟ್ ಒಂದು ರೆಗ್ಯುಲರ್ ಥೈರಾಯ್ಡೈಟಿಸ್ ಇಲ್ದಿದ್ರೆ ಆಟೋಇಮ್ಯೂನ್ ಕಂಡೀಷನ್ ಇಂದ ಹೀಗೆ ಥೈರಾಯ್ಡ್ ಅಳತೆ ಜಾಸ್ತಿ ಇದ್ರೆ ನಾವು ಅದಕ್ಕೆ ಬ್ಲಾಕ್ ಮಾಡಲಿಕ್ಕೆ ಮೆಥಿಮಜೋಲ್ ಪ್ಲಸ್ ಪ್ರೋಪೈಲ್ ಥೈಯೂರಿಸಿಲ್ ಹಾಗೆ ಡ್ರಗ್ಸ್ ಕೊಡ್ತೇವೆ ಥೈರಾಯ್ಡ್ಗೆ. ಥೈರಾಯ್ಡ್ ತೆಗಿಬೇಕಂತ ಹೇಳಿದ್ರೆ ನೀವು, ಅದು ಯಾವ ಇಂಥ ಸಂದರ್ಭದಲ್ಲಿ ಅಂತ ಒಂದು ಇಶ್ಯೂ ಬರುತ್ತೆ ಅಂದ್ರೆ ಯೂಶ್ವಲಿ ಅದು ಕ್ಯಾನ್ಸರ್ ಇದ್ರೆ, ಇಲ್ಲದಿದ್ರೆ ಮಲ್ಟಿನಾಡ್ಯುಲರ್ ಗಾಯ್ಟರ್ ಅಂದ್ರು, ಇಲ್ಲಿ ಒಂದು ಗಡ್ಡೆ, ಇಲ್ಲಿ ಒಂದು ಗಡ್ಡೆ, 3-4 ಗಡ್ಡೆ ಇದ್ರೆ ಅದು ಯೂಶ್ವಲಿ ತೆಗೆಯುವ ಅವಶ್ಯಕತೆ ಬರುತ್ತೆ. ಸೊ ತೆಗೆದ ನಂತರ ಯಾವ ರೀತಿ ಇರುತ್ತೆ? ಇಲ್ಲ, ತೆಗೆದ ನಂತರ ಅದು ಥೈರಾಯ್ಡ್ ಟೆಸ್ಟ್ ಮಾಡಿ, ಅದು TSH ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ಇದು ಥೈರಾಯ್ಡ್ ಉತ್ಪಾದನೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಇದು ಲಿವೋಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ಕೊಡ್ತೇವೆ. ಹೌದು, ಅದು ಲೈಫ್ ಲಾಂಗ್ ತಗೊಳ್ಳೇಬೇಕು. ಕೆಲವರು ಪೇಷಂಟ್ಸ್ ಅದು ಆಪರೇಷನ್ ಆದ್ಮೇಲೆ 2-3 ತಿಂಗಳು ಅದು ಲಿವೋಥೈರಾಕ್ಸಿನ್ ತಗೊಂಡು ಅದಾದ್ಮೇಲೆ ಅದು ನಿಲ್ಲಿಸ್ಬಿಡ್ತಾರೆ. ಅದಾದ್ಮೇಲೆ ಹೈಪೋಥೈರಾಯ್ಡಿಸಮ್ ಎಲ್ಲ ಲಕ್ಷಣ ಹೊರಗೆ ಬರುತ್ತೆ ಅವರಿಗೆ. ಈಗ ಆಪರೇಷನ್ ಅಂತ ನೀವು ಈಗ ಅದು ಅಂದರೆ ಎಷ್ಟು ದಿವಸ ಒಬ್ಬ ಪೇಷಂಟ್ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ? ಯೂಶ್ವಲಿ ಅದು ಕಾಂಪ್ಲಿಕೇಶನ್ಸ್ ನೋಡಿ ಅವರು ಸರ್ಜನ್ಸ್ ಹೇಳ್ತಾರೆ, ಆದರೆ 1 ವಾರ ಒಳಗಡೆ 5 ದಿನದಲ್ಲಿ ಅದು ಎಲ್ಲ ಏನು ಕಾಂಪ್ಲಿಕೇಶನ್, ಆಪರೇಷನ್ ಅಲ್ಲಿ ಏನು ಕಾಂಪ್ಲಿಕೇಶನ್ಸ್ ಇಲ್ದಿದ್ರೆ ನಾವು ಡಿಸ್ಚಾರ್ಜ್ ಮಾಡ್ಬೋದು ಅವರಿಗೆ.
ಎಸ್, ಈಗ ಆಪರೇಷನ್ ಬಳಿಕ ನೀವು ಹೇಳಿದಾಗೆ ಇರುವಂಥ ಔಷಧಿಯನ್ನು ಒಂದು ರೆಗ್ಯುಲರ್ ಆಗಿ ತಗೊಳ್ಬೇಕು. ಹೌದು ತಗೊಳ್ಬೇಕು. ಎಸ್, ರೆಗ್ಯುಲರ್ ಆಗಿ ಔಷಧಿ ತಗೊಂಡ ನಂತರ ಅದು ತಗೊಳ್ತಾರೆ ಅಂತ ಇಟ್ಕೊಳ್ವಾ. ಸೊ ಅವ್ರಿಗೆ ಉಳಿದ ಅವರ ಏನು ಜೀವನಾವಧಿಗೆ ಬೇರೆ ಏನು ಸಮಸ್ಯೆಗಳು ಕಾಡೋದಿಲ್ಲ. ಇಲ್ಲ ಅದು ಲಿವೋಥೈರಾಕ್ಸಿನ್ ಸಪ್ಲಿಮೆಂಟೇಷನ್ ತಗೊಂಡ್ರೆ ಅದು ನಾರ್ಮಲ್ ಜೀವ ಎಂದು ಹೇಳ್ಬೋದು. ಯಾಕಂದ್ರೆ ಅದು ಅವರಿಗೆ ಥೈರಾಯ್ಡ್ ಉತ್ಪಾದನೆ ಆಗ್ತಾ ಇಲ್ಲ, ಅದಕ್ಕೆ ನಾವು ಸಿಂಥೆಟಿಕ್ ಥೈರಾಯ್ಡ್ ಹಾರ್ಮೋನ್ ಅದರಲ್ಲಿ ಪ್ಲಸ್ ಇದು ನಮ್ಮ ಜೀವ ಒಳಗಡೆ ಅದು ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ಓಕೆ 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 ಅದು ನ್ಯಾಚುರಲ್ ಪ್ರೋಸೆಸ್ ಥರ. ಹೌದು. ಅಂದರೆ ಈಗ ಗಂಭೀರ ಸಮಸ್ಯೆ ಬಂದ ನಂತರ ಕೂಡ ಒಬ್ಬ ವ್ಯಕ್ತಿ ಮತ್ತೆ ಕೂಡ ಆರೋಗ್ಯವಂತವಾಗಿ ಬದುಕಬಹುದು. ಹೌದು ಡೆಫಿನೆಟ್ಲಿ. ಈಗಂಥ ಚಿಕಿತ್ಸೆಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್? ಇಲ್ಲ ಅದು ಒಂದು ಚಿಕ್ಕ ಕುಪ್ಪಿಗೆ ಅದು ಒಂದು 100 ಟ್ಯಾಬ್ಲೆಟ್ಸ್ಗೆ 150 rupees ಮಾತ್ರ. ಭಾಳ ಸಬ್ಸಿಡೈಸ್ಡ್ ರೇಟ್ ಅದು. ಬಹುಶಃ ಸರ್ಜರಿ ಕೂಡ ಮಿನಿಮಮ್ ರೇಟಲ್ಲಿ ಹೌದು ಇರ್ಬೋದು, ಅದು ಸರ್ಜನ್ಸ್ ಹತ್ರ ಕೇಳಬೇಕು ನೀವು. ಎಸ್, ವೀಕ್ಷಕರೇ, ಈ ಒಂದು ಥೈರಾಯ್ಡ್ ಸಮಸ್ಯೆ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆಗೆ ಜೆಫ್ರಿ ಲೂಯಿಸ್ ಅವರು ಹಂಚಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಬರುತ್ತೆ ಎಸ್, ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಒಂದಷ್ಟು ಏನು ಹೆರಿಡಿಟರಿ ವಂಶಪಾರಂಪರ್ಯ ಕಾರಣಕ್ಕೆ ಕೂಡ ಬರುತ್ತೆ, ಮತ್ತು ಯಾವ ರೀತಿಯ ಗುಣಲಕ್ಷಣಗಳು ಅನ್ನೋದನ್ನು ಕೂಡ ಡಾಕ್ಟರ್ ಹೇಳಿದರು. ಮತ್ತು ನಾವು ಯಾವ ರೀತಿ ನಮ್ಮ ಒಂದು ಬದುಕು ಅಥವಾ ಬದುಕು ಶೈಲಿಯನ್ನು ರೂಪಿಸಿಕೊಳ್ಳಬೇಕು, ಅದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಇಂಪಾರ್ಟೆಂಟ್. ಸೊ ಎಸ್ ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಥೈರಾಯ್ಡ್ ವಿಚಾರ ಮತ್ತು ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಅನ್ನೋದನ್ನು ಕೂಡ ಡಾಕ್ಟರ್ ನಮ್ಮ ಮುಂದೆ ಹೇಳಿದ್ದಾರೆ. ಎಸ್, ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಜೆಫ್ರಿ ಲೂಯಿಸ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಎಸ್, ಇದು ಆರೋಗ್ಯ ಕಿರಣ ಮಾತುಕತೆ. ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ನಾವು ಮಾತಾಡಿದ್ದೇವೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಮತ್ತೊಮ್ಮೆ ನಮಸ್ಕಾರಗಳು.